ಬೀದರ್ನ ಭಾಲ್ಕಿಯಲ್ಲಿ ದೊಡ್ಡ ಅನಾಹುತ ಬಂದು ತಪ್ಪಿದಂತಾಗಿದೆ. ರೈಲೊಂದು ನೇರವಾಗಿ ನಿಂತಿದ್ದಂತಹ ಲಾರಿಗೆ ಡಿಕ್ಕಿ ಹೊಡೆದಿದೆ. ಲಾರಿ ರೈಲ್ವೆ ಹಳಿಯನ್ನು ಕ್ರಾಸ್ ಮಾಡೋ ಸಂದರ್ಭ ಅಚಾನಕ್ ಆಗಿ ಲಾರಿ ಅಲ್ಲೇ ನಿಲ್ಲುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಟ್ರೈನ್ ಅಲ್ಪದರಲ್ಲೇ ಲಾರಿಗೆ ಡಿಕ್ಕಿ ಹೊಡೆದು ಬಹುಶಃ ಅದು ಅತ್ಯಂತ ವೇಗವನ್ನು ಕಡಿಮೆಗೊಳಿಸಿತ್ತು. ಇದಕ್ಕೆ ಕಾರಣವಾಗಿದ್ದು ಅಲ್ಲಿನ ರೈಲ್ವೆ ಸಿಬ್ಬಂದಿ, ಕ್ರಾಸಿಂಗ್ನಲ್ಲಿದ್ದ ರೈಲ್ವೆ ಸಿಬ್ಬಂದಿ ಮತ್ತು ಸಾರ್ವಜನಿಕರು ತಕ್ಷಣವಾಗಿ ಇಕೋ ಪೈಲಟ್ಗೆ ಮಾಹಿತಿಯನ್ನು ತಲುಪಿಸ್ತಾರೆ. ಇಕೋ ಪೈಲಟ್ ರೈಲಿನ ವೇಗವನ್ನು ಕಡಿಮೆ ಮಾಡ್ತಾರೆ. ಆದ್ದರಿಂದ ರೈಲ್ವೆ ಹಳಿಯಲ್ಲಿ ಸಿಲುಕಿಕೊಂಡಿದ್ದಂತಹ ಆ ಒಂದು ಲಾರಿಯ ಹಿಂಭಾಗಕ್ಕೆ ಟ್ರೈನ್ ಡಿಕ್ಕಿ ಹೊಡೆಯುತ್ತೆ. ಯಾವುದೇ ಪ್ರಾಣಾಪಾಯ ಆಗಿರೋದಿಲ್ಲ. ಆದ್ದರಿಂದ ಅದೃಷ್ಟವಶಾತ್ ಇಕೋ ಪೈಲಟ್ನ ಸಮಯ ಪ್ರಜ್ಞೆ, ಅದೇ ರೀತಿಯಾಗಿ ಸಾರ್ವಜನಿಕರು ಮತ್ತು ಅಲ್ಲಿರುವ ಕ್ರಾಸಿಂಗ್ನ ಸಿಬ್ಬಂದಿ ಮಾಡಿರುವಂತಹ ಆ ಒಂದು ಸಮಯ ಪ್ರಜ್ಞೆಯ ಯೋಚನೆಯಿಂದಾಗಿ ಈ ಒಂದು ಭಾರಿ ಅನಾಹುತ ತಪ್ಪಿದಂತಾಗಿದೆ.